ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಜಾಲ್ಸೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಅರೆಭಾಷೆ ಜಂಪರ ಆಟಿಕೂಟ ಕಾರ್ಯಕ್ರಮವು ಆಗಸ್ಟ್ 10ರಂದು ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಭವನದಲ್ಲಿ ನಡೆಯಲಿದೆ ಎಂದು ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಜ್ಜಿ ತಿಳಿಸಿದರು. ಅವರು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಹಿತಿಯನ್ನು ನೀಡಿದರು. ಪ್ರಗತಿಪರ ಕೃಷಿಕ ಎಆರ್ ಗಂಗಾಧರ ಗೌಡ ಅಡ್ಕಾರೂರವರು ಜಂಬರಕ್ಕೆ ಚಾಲನೆ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಾಲ್ಸೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸಾವಿತ್ರಿ ಅಡ್ಕಾರು ಉಪಸ್ಥಿತರಿರುವರು. ಕನಕಮಜಲಿನ ಶ್ರೀ ಕನಕದಾಸ ಮಕ್ಕಳ ಭಜನ ಮಂಡಳಿಯಿಂದ ಕುಣಿತ ಭಜನೆ ನಡೆಯಲಿದೆ. ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ನಡೆಯಲಿದ್ದು, ನಂತರ ಆಟಿ ಗಮ್ಮತ್ನ ಊಟ ನಡೆದ ಬಳಿಕ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸಮಾರೋಪ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಸಾಹಿತ್ಯವನ್ನ ಹೇಗೆ ಬೆಳೆಸತಕ್ಕಂಥದ್ದು ಈ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಅಂಗವಾಗಿ ಆಟಿ ಉತ್ಸವ, ಅದೊಂದು ಉತ್ಸವ ಅಂತಲ್ಲ, ಆಟಿಯ ನೆನಪು. ನಾವು ಈ ಹಿಂದೆ ನಮ್ಮ ಬಾಲ್ಯದಲ್ಲಿ ಆಟಿಯನ್ನ ಹೇಗೆ ನಾವು ನೋಡ್ತಾ ಇದ್ದೀವಿ, ಆಗಿನ ಕಷ್ಟ ಕಾರ್ಪಣ್ಯಗಳು ಏನು, ಅದನ್ನ ಈಗಿನ ಹೊಸ ತಲೆಮಾರಿಗೆ ನಾವು ಅದನ್ನ ಗೊತ್ತು ಮಾಡುವ ಒಂದು ದೃಷ್ಟಿಯಿಂದ, ಅದನ್ನ ತಿಳಿಸುವ ಒಂದು ದೃಷ್ಟಿಯಿಂದ ನಾವು ಅರೆಭಾಷೆ ಅಕಾಡೆಮಿ ವತಿಯಿಂದ ಅಲ್ಲಲ್ಲಿ ಆಟಿ ಉತ್ಸವವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈ ಹಿಂದೆ ಸಹ ಈ ಆಟಿ ಉತ್ಸವವನ್ನು ನಮ್ಮ ಹಿಂದಿನ ಅಧ್ಯಕ್ಷರುಗಳು ಅವರ ತಂಡ ಸಹ ಮಾಡ್ತಾ ಇತ್ತು. ಈ ಕಳೆದ ವರ್ಷ ನಮ್ಮ ಅವಧಿಯಲ್ಲಿ ಸಹ ಬೇರೆ ಬೇರೆ ಕಡೆ ನಾವು ಆಟಿ ಉತ್ಸವವನ್ನು ಮಾಡಿದ್ದೇವೆ. ಈ ಬಾರಿ ನಾವು ಪುತ್ತೂರಿನಲ್ಲಿ ಆಟಿ ಉತ್ಸವವನ್ನು ಅಲ್ಲಿಯ ಗೌಡ ಮಹಿಳಾ ಸಂಘದ ವತಿಯಿಂದ ನಾವು ಅಲ್ಲಿ ನಮ್ಮ ಸಹಯೋಗದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಕಳೆದ 27ನೇ ತಾರೀಕಿಗೆ, ನಾಲ್ಕು 10ನೇ ತಾರೀಕಿಗೆ ನಾವು ಇಲ್ಲಿ ಅಡ್ಕಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಭವನದಲ್ಲಿ ನಾವು ಅದನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದರ ಸದಸ್ಯ ಸಂಚಾಲಕರಾಗಿ ನಮ್ಮ ಸದಸ್ಯ ಮಿತ್ರರಾದ ಜ್ಞಾನೇಶ್ವರವರು ಅದರ ಜವಾಬ್ದಾರಿಯನ್ನು ಅಲ್ಲಿ ನೋಡಿಕೊಳ್ಳಿಕ್ಕಿದ್ದಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದ ಜೊತೆಗೆ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಅಡ್ಕಾರಿನಲ್ಲಿ ನಾವು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿಯ ಜೊತೆಗೆ ನಾವು ಸೇರಿಕೊಂಡು ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಅರೆಭಾಷೆ ಅಕಾಡೆಮಿಯ ಮಾಜಿ ಸದಸ್ಯರಿದ್ದಾರೆ. ಅವರು ಈ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವಲ್ಲಿ ಕಾರ್ಯಕ್ರಮ ಮಾಡುವಾಗ ಬೆಳಿಗ್ಗೆ ಒಂದು ಉದ್ಘಾಟನೆಯನ್ನು ಇಟ್ಟುಕೊಂಡಿದ್ದೇವೆ. ಅಲ್ಲಿಯ ಸ್ಥಳೀಯ ಹಿರಿಯರು, ನಮ್ಮ ಅರೆಭಾಷಿಕರಾಗಿರ್ತಕ್ಕಂಥ ಎಆರ್ ಗಂಗಾಧರ್ ಅವರು, ಅಡ್ಕಾರ್ನವರು, ಪ್ರಗತಿಪರ ಕೃಷಿಕರು, ಅವರು ಈ ಒಂದು ಜಂಬರಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಚಾಲಕ, ಅರೆಭಾಷೆ ಅಕಾಡೆಮಿ ಸದಸ್ಯ ಡಾಕ್ಟರ್ ಎನ್ಎ ಜ್ಞಾನೇಶ್, ಅರೆಭಾಷೆ ಅಕಾಡೆಮಿ ಮಾಜಿ ಸದಸ್ಯೆ ತಿರುಮಲೇಶ್ವರಿ ಆರ್ಬಡ್ಕ, ವಿಜಯ ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಯಶ್ವಿತ್ ಕಾಳಮ್ಮನೆ ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ. ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು. ಈರಿಂಗ್ ದಾಲ್ ತೆತ್ಕೋರ್ಬಿನ ಜಿ ಪೋಲೇರ್ ಬೇಬಿ ಯಬಾ ವೀಕೆ